ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಕೊರೋನಾ ವೈರಸ್ 2 ಮಾತು. ಅಂದು ನಮ್ಮ ಹಿರಿಯರು ನಾವು ಮನೆಯೊಳಗೆ ಬರುವಾಗ ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ ಅಂತ ಹೇಳುತ್ತಿದ್ದರು. ಆದ್ರೆ ನಾವು ಅದರ ಕಡೆ ಗಮನವೇ ಕೊಡಲಿಲ್ಲ. ಇಂದು ನಾವು ಕೈಕಾಲು ಮುಖ ತೊಳೆದುಕೊಂಡು ಸ್ವಚ್ಛವಾಗಿ ಮನೆಯೊಳಗೆ ಹೋಗುತ್ತೇವೆ. ಕಾರಣ ಕೊರೋನಾ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡುತ್ತಿದ್ದ ಮನೆಮದ್ದು, ಕಷಾಯ, ಗಿಡಮೂಲಿಕೆಗಳ ಪರಿಚಯ ಮಾಡಿಕೊಟ್ಟದ್ದು ಕೊರೋನಾ. ಮನೆ ಊಟ, ಮನೆ ತಿಂಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿಕೊಟ್ಟದ್ದು ಕೊರೋನಾ. ಸದ್ದಿಲ್ಲದೆ ಗೊತ್ತಾಗದೆ ಬಂದು ಹಂತ ಹಂತವಾಗಿ ನಮ್ಮನ್ನು ಕೊಲ್ಲುತ್ತದೆ ಕೊರೋನಾ. ಹಾಗಾದರೆ ನಾವು ಏನು ಮಾಡಬೇಕು? ವಿಶ್ವವನ್ನೇ ರಕ್ಕಸ ಕಂಟಕವಾಗಿ ಸಾವಿನ ಉರುಳೊಡ್ಡಿ ಆರ್ಥಿಕ, ಸಾಮಾಜಿಕ, ಕೈಗಾರಿಕಾ, ಆರೋಗ್ಯ ಪ್ರಗತಿಯನ್ನೇ ಕುಗ್ಗಿಸಿ ನಿರುದ್ಯೋಗ ಸೃಷ್ಟಿಸಿ ಎಳೆಯರು, ಯುವಕರು, ಮುದುಕರು ಎನ್ನದೆ ಹೆಣಗಳ ರಾಶಿ ಬೀಳಿಸಿ ವೈದ್ಯಕೀಯ ಲೋಕಕ್ಕೆ ಮದ್ದಿಲ್ಲದೆ ಸವಾಲೊಡ್ಡಿದ ಕೊರೋನಾದಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸುವ ಎಂಬ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ನಾವೆಲ್ಲರೂ ಸ್ವಚ್ಛತೆಯನ್ನು ಪಾಲಿಸೋಣ, ನಮ್ಮ ಆರೋಗ್ಯದ ಕಡೆ ಗಮನ ಹರಿಸೋಣ. ನಿರ್ಲಕ್ಷ್ಯವಂತೂ ಬೇಡವೇ ಬೇಡ. ಪೌಷ್ಟಿಕವಾದ ಬಿಸಿ ಬಿಸಿಯಾದ ಆಹಾರವನ್ನು ಸೇವಿಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಣ. ಭಾರತೀಯ ಪರಂಪರೆಯ ಆಹಾರ ಪದ್ಧತಿಯನ್ನೇ ಅನುಸರಿಸೋಣ. ನೆನಪಿರಲಿ, ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಇರಲಿ. ಆದರೆ ನಿಮ್ಮ ಮನಸ್ಸಿನ ಅಂತರವನ್ನು ದೂರ ಮಾಡದೆ, ಕೊರೋನಾ ಬಂದವರನ್ನು ನಿರ್ಲಕ್ಷಿಸದೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೊರೋನಾವನ್ನು ಗೆಲ್ಲೋಣ. ಧನ್ಯವಾದ.